ಏನನ್ನು ನೋಡುತ್ತಾ ಇವೆ ಈ ಹೊತ್ತು ನನ್ನ ಕಣ್ಣುಗಳು? ಹೌದು, ನನ್ನ ಅತ್ತೆಯಾದಂತಹ ಸೀತಾದೇವಿಯ ದಯನೀಯ ಸ್ಥಿತಿಯನ್ನು ಕಾಣುವಂತಹ ದುರ್ಯೋಗ ನನಗೆ ಪ್ರಾಪ್ತಿಯಾಯ್ತಲ್ಲ, ದುರ್ಯೋಗ ಪ್ರಾಪ್ತಿಯಾಯ್ತಲ್ಲ. ಸಾಮಾನ್ಯಳೇ ಈಕೆ. ಹೌದು, ರಾಜರ್ಷಿಯಾದಂತಹ ಜನಕ ಮಹಾರಾಜನ ಮಗಳಾಗಿ ಹುಟ್ಟಿ ಬೆಳೆದವಳು ಈಕೆ. ಹೆಚ್ಚೇನು, ಅದೊಂದು ಸಂದರ್ಭದಲ್ಲಿ ತನ್ನಲ್ಲಿ ಇದ್ದಂತಹ ಎಲ್ಲ ಧನ ಕನಕಾದಿಗಳನ್ನೆಲ್ಲ ದಾನ ಮಾಡಿದ ಬಳಿಕ ಬಂದಂತಹ ಬ್ರಾಹ್ಮಣನಿಗೆ ದಾನವಾಗಿ ಕೊಡುವುದಕ್ಕೆ ಏನೂ ಇಲ್ಲದೆ ಇದ್ದಂತಹ ಸಂದರ್ಭದಲ್ಲಿ ಕುಬೇರನ ಭಂಡಾರಕ್ಕೆ ಶರವನ್ನು ಎಸೆದು ಸುವರ್ಣ ವೃಷ್ಟಿಯನ್ನು ಹರಿಸಿದಂತೆ ರಘು ಮಹಾರಾಜ ಅಂತಹ ಪೀಳಿಗೆಗೆ ಸೊಸೆಯಾಗಿ ಬಂದವಳು ಈ ಜಾನಕಿ. ಹೌದು, ಕೇವಲ ಒಂದು ಧೇನುವನ್ನು ಸಂರಕ್ಷಿಸುವುದಕ್ಕಾಗಿ ತನ್ನನ್ನು ತಾನೇ ಸಿಂಹದ ಬಾಯಿಗೆ ಒಟ್ಟಿಕೊಳ್ಳುವುದಕ್ಕೆ ಬಂದಂತಹ ದಿಲೀಪ ಚಕ್ರವರ್ತಿಯ ಪರಂಪರೆಯನ್ನು ಸೇರಿದವಳು ಈ ಸೀತಾದೇವಿ. ತನ್ನ ಪಿತೃಗಳಿಗೆ ಸದ್ಗತಿಯನ್ನು ದೊರಕಿಸಿಕೊಡುವುದಕ್ಕಾಗಿ ಸ್ವರ್ಗಲೋಕದ ಸುರ ಗಂಗೆಯನ್ನೇ ತೆರೆಗಿಳಿಸಿದಂತಹ ಭಗೀರಥನ ವಂಶಕ್ಕೆ ವಧುವಾಗಿ ಬಂದವಳು ಈಕೆ. ಹೆಚ್ಚೇನು, ಸತ್ಯ ನುಡಿದತ್ತರು ಸುತನೊಬ್ಬ ಸತ್ತರು ಸತ್ಯವು ಬಿಡದ ಹರಿಶ್ಚಂದ್ರ ಜಗದಳು ಸ್ತುತ್ಯನಾಗಿದ್ದಾನೆ. ಅಂತ ಪರಂಪರೆಯನ್ನು ಬೆಳಗುವುದಕ್ಕಾಗಿ ಬಂದವಳು ಈ ಸೀತಾ ಮಾತೆ. ದಶ ದಿಕ್ಕುಗಳಲ್ಲಿಯೂ ರಥವನ್ನು ಹಾರಿಸವಲ್ಲ ಶಕ್ತನಾಗಿರುವಂತಹ ದಶರಥ ಚಕ್ರವರ್ತಿಯ ಸೊಸೆಯಾಗಿ ಬಂದವಳು ಈಕೆ. ಅಷ್ಟೇ ಅಲ್ಲ, ಕೈಯ ಗೋದಂಡವೊಂದರಿಂದಲೇ ಲೋಕಲೋಕಗಳು ಏಕಕಾಲದಲ್ಲಿ ಒಟ್ಟಾಗಿ ಬಂದರೂ ಸಹ ಅದನ್ನು ನಿವಾರಿಸುವಂತಹ ಸಾಮರ್ಥ್ಯ ಹೊಂದಿದಂತಹ ಶ್ರೀರಾಮಚಂದ್ರನ ಧರ್ಮಪತ್ನಿಯಾಗಿ ಬಂದಂತಹ ಈಕೆಯ ಸ್ಥಿತಿ ಹೀಗೆ. ಅಯ್ಯೋ ದೇವರೇ, ಅಯ್ಯೋ ಮೂಡಲೆಂದು ಅಮ್ಮ ಇತ್ತ ಶತ್ರುಘ್ನ ಸ್ವಸ್ಥವೇ ಪುರದಲ್ಲಿ ಇತ್ತ ಶತ್ರುಘ್ನ ಸ್ವಸ್ಥವೇ ಪುರದಲ್ಲಿ ಪ್ರತ್ಯಪತಿ ಸಂತೋಷ ಚಿತ್ತದಿಂದಿಗಲಿ ಪ್ರತ್ಯಪತಿ ಸಂತೋಷ ಚಿತ್ತದಿಂದಿಗಲಿ ಮಾತೆಯರು ತಂಗಿಯರು ಖ್ಯಾತ ಲಕ್ಷ್ಮಣ ಭರತ ಮಾತೆಯರು ತಂಗಿಯರು ಖ್ಯಾತ ಲಕ್ಷ್ಮಣ ಭರತ ಸಾತಿಶಯದಲ್ಲಿಗರೆ ನೀ ತಿಳುಗು ಮುದದಿ ಅತ್ತಿಗೆ ಯಾಕೋ ಮಗು ಕಣ್ಣೀರು ಈಗ ಮುದದೊಳಿರು ಮುಂದಾದರಿದನು ನಿನ್ನಣ್ಣಗೆ ಬೇಡದಿರು ನಿನ್ನಣ್ಣಗೆ ಬೇಡದಿರು ನಿನಗೆಲ್ಲ ಉದರದಲ್ಲಿ ಜನಿಸಿರ್ಪ ಎಳೆಸುಗಳಾಣೆ ಎಲ್ಲ ಉದರದಲ್ಲಿ ಜನಿಸಿರ್ಪ ಎಳೆ ಶಿಶುಗಳಾಣೆ ರಾಘವನಾಣೆ
ನನ್ನನ್ನು. ಅಯೋಧ್ಯೆಯನ್ನು ಸೇರಿ ಆ ಸೀತೆ ಎಲ್ಲ ವಿಚಾರವನ್ನು ಸಾಧ್ಯಂತವಾಗಿ ಹೇಳುತ್ತೀಯ ನೀನು. ಹೌದಮ್ಮ. ನಾನು ಉಭಯ ಮಕ್ಕಳಿಗೆ ಆ ತಾಯಿಯಾಗಿತ್ತು, ಹ್ಮ್ ಪ್ರಭು ರಾಮಚಂದ್ರ ತಂದೆಯಾಗಿತ್ತು.